ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಪುತ್ತೂರು ಮಹತೋಬಾರ ಶ್ರೀ ಮಹಾಲಿಂಗೇಶ್ವರ ದೇವಾಲಯದ ಜಾತ್ರೋತ್ಸವವನ್ನು ಕಣ್ತುಂಬಿಕೊಳ್ಳೋದಕ್ಕೆ ಹತ್ತೂರಿನ ಭಕ್ತರು ಕಾಯ್ತಾ ಇದ್ದಾರೆ. ಏಪ್ರಿಲ್ 1ನೇ ತಾರೀಕಿನಂದು ಗುಣ ಮುಹೂರ್ತ ನಡೆದಿರುವಂಥದ್ದು. ಏಪ್ರಿಲ್ 10ನೇ ತಾರೀಕಿನಂದು ಕೊಡಿಯೇರಿ ನಿರಂತರವಾಗಿ 10 ದಿನಗಳ ಕಾಲ ಅಂದರೆ ಏಪ್ರಿಲ್ 20ನೇ ತಾರೀಕಿನವರೆಗೆ ಜಾತ್ರೋತ್ಸವದ ಸಂಭ್ರಮ ಮೇಳೈಸಲಿಕ್ಕಿದೆ. ಜಾತ್ರೋತ್ಸವದ ಸಂದರ್ಭದಲ್ಲಿ ವಿಶೇಷವಾಗಿ ಅಲಂಕೃತರಾದ ಮಹಾದೇವನನ್ನ ಕಣ್ತುಂಬಿಕೊಳ್ಬೇಕು, ಇಷ್ಟಾರ್ಥವನ್ನ ಬೇಡಿಕೊಳ್ಬೇಕು, ಜಾತ್ರಾ ಗದ್ದೆಯಲ್ಲಿ ಸುತ್ತಾಡಬೇಕು, ಅನ್ನ ಸಂತರ್ಪಣೆಯನ್ನ ಸ್ವೀಕಾರ ಮಾಡಬೇಕು. ಉಳ್ಳಾಲ್ತಿ ಅಮ್ಮನ ಭಂಡಾರ ಬರುವಂಥ ಸಂದರ್ಭದಲ್ಲಿ ಭಕ್ತಿಯಿಂದ ಅಮ್ಮನಿಗೆ ಮಲ್ಲಿಗೆಯನ್ನು ಸಮರ್ಪಿಸಬೇಕು. ರಥರೂಢರಾದ ಮಹಾಲಿಂಗೇಶ್ವರ ದೇವರನ್ನು ಕಣ್ತುಂಬಿಕೊಂಡು ಮಹಾರಥೋತ್ಸವವನ್ನು ನೋಡಬೇಕು. ಇವೆಲ್ಲವೂ ಕೂಡ ಆಗಬೇಕು ಅಂತ ಹೇಳಿದರೆ ಇವುಗಳಿಗೆ ಸಿದ್ಧತೆ ಕೂಡ ಭರದಿಂದ ಸಾಗಬೇಕು. ಪುತ್ತೂರು ಮಹತೋಬಾರ ಮಹಾಲಿಂಗೇಶ್ವರ ದೇವಾಲಯದ ಜಾತ್ರೋತ್ಸವಕ್ಕೆ ಸಿದ್ಧತೆಗಳಂತೂ ಎಲ್ಲ ರೀತಿಯಲ್ಲಿಯೂ ನಡೀತಾ ಇರುವಂಥದ್ದು. ಹಾಗಾದರೆ ಬನ್ನಿ, ಈ ಬಾರಿಯ ಜಾತ್ರೋತ್ಸವದ ಸಂಭ್ರಮ ಯಾವ ರೀತಿಯಾಗಿರುತ್ತೆ ಅನ್ನೋದನ್ನು ನೋಡಬೇಕು. ಅದರ ಜೊತೆಗೇನೆ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು ಈ ಬಗ್ಗೆ ಏನು ಹೇಳ್ತಾರೆ ಇವೆಲ್ಲವನ್ನ ಕೂಡ ಕೇಳ್ಕೊಂಡು ಬರೋಣ ಬನ್ನಿ. ಪುತ್ತೂರು ಮಹತೋಬಾರ ಮಹಾಲಿಂಗೇಶ್ವರ ದೇವಾಲಯದ ವ್ಯವಸ್ಥಾಪನಾ ಸಮಿತಿ 10 ಹೊಸತನಗಳ ಮೂಲಕ ಭಕ್ತರ ಮನಸ್ಸಿಗೆ ನಿರಂತರವಾಗಿ ಹತ್ತಿರವಾಗ್ತಾ ಇರುವಂಥದ್ದು. ಅದು ಸಣ್ಣ ಪುಟ್ಟ ವಿಚಾರ ಆದರೂ ಅಷ್ಟೇ, ದೊಡ್ಡ ವಿಚಾರ ಆದರೂ ಅಷ್ಟೇ, ಭಕ್ತರಿಗೆ ಅನುಕೂಲ ಆಗಬೇಕು ಅನ್ನುವಂತಹ ಒಂದೇ ಚಿಂತನೆಯನ್ನು ಇಟ್ಟುಕೊಂಡು ನಿರಂತರವಾಗಿ ಕೆಲಸವನ್ನು ಮಾಡಿಕೊಂಡು ಬಂದಿದ್ದಾರೆ. ಇದೀಗ ಪುತ್ತೂರು ಜಾತ್ರೆ ಅಂತ ಹೇಳಿದರೆ ಅದು ಹತ್ತೂರೇ ತಿರುಗಿ ನೋಡೋ ರೀತಿಯಾಗಿ ನಡೆಯುತ್ತೆ. ಈ ವರ್ಷದ ಪುತ್ತೂರು ಜಾತ್ರೆಯ ವೈಭವ ಯಾವ ರೀತಿಯಾಗಿರುತ್ತೆ ಅನ್ನೋದನ್ನು ನಮಗೆ ತಿಳಿಸೋದಕ್ಕೆ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾಗಿರುವಂತಹ ಈಶ್ವರ ಭಟ್ ಪಂಜಿಗುಡ್ಡೆ ಸೇರಿದ್ದಾರೆ. ಬನ್ನಿ ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ತೆ. ಪುತ್ತೂರು ಜಾತ್ರೆಯ ಎಲ್ಲ ಸಿದ್ಧತೆಗಳು ನಡೀತಾ ಇದೆ, ನೀವು ಕೂಡ ಬ್ಯುಸಿ ಆಗಿದ್ದೀರಾ. ಈ ನಡುವೆ ಈ ಬಾರಿಯ ವೈಭವ ಹೇಗಿರುತ್ತೆ ನೋಡಿ, ನಮಗೆ ಇದರಿಂದ ಮೊದಲೇ ನಮ್ಮ ಶಾಸಕರಾದ ಅಶೋಕ್ ಕುಮಾರ್ ಅವರು ಈ ಕಳೆದ ಸಲ ನಮ್ಮ ಸಮಿತಿ ಅಸ್ತಿತ್ವಕ್ಕೆ ಬಂತು. ಅದರಿಂದ ಮೊದಲೇ ಸಮಿತಿ ಇರಲಿಲ್ಲ. ಆಗ ನಮಗೆ ದೇವಸ್ಥಾನದ ಜವಾಬ್ದಾರಿಗಳನ್ನು ಕೆಲವು ಕೊಟ್ಟಿದ್ದರು ಶಾಸಕರ ಅಧ್ಯಕ್ಷತೆಯಲ್ಲಿ. ಅದರಲ್ಲಿ ನಾವು ಕೆಲವು ಆದ ತಪ್ಪುಗಳೆಲ್ಲ ನಮಗೆ ಗೊತ್ತುಂಟು. ಕಳೆದ ಸಲ ಅದನ್ನು ನಾವು ತಿದ್ದುಪಡಿ ಮಾಡಿದ ತಪ್ಪನ್ನು ಮತ್ತೆ ನಾವು ಮಾಡಲಿಲ್ಲ. ಅದನ್ನೆಲ್ಲ ತಿದ್ದಿ ಮತ್ತು ಜಾತ್ರೆಯನ್ನು ವೈಭವದಿಂದ ನಡೆಸುವಂತೆ ಮಾಡಿದೆವು. ಈ ಸಲ ಕಳೆದ ಸಲ ಆದ ತಪ್ಪನ್ನು ಕೂಡ ಈ ಸಲ ಹೆಚ್ಚಿನ ತಪ್ಪನ್ನು ತಿದ್ದುಕೊಂಡಿದ್ದೇವೆ. ಈ ಸಲ ಆದ ಜಾತ್ರೆಯು ಬಹಳ ವೈಭವದಿಂದ ಕಳೆದ ಸಲದಿಂದಲೂ ಸಡಗರದಿಂದ ಸಂಭ್ರಮದಿಂದ ನಡೀತದೆ ಅಂತೇಳಿ ನಾನು ಹೇಳ್ತೇನೆ. ಯಾಕೆಂತ ಹೇಳಿದರೆ ನೋಡಿ, ಈಗ ನಾವು ದೇವಮಾರು ಗದ್ದೆಯನ್ನು ಬಹಳ ಸ್ವಚ್ಛವಾಗಿ ಮಾಡಿ ಜಾಗೆಯನ್ನು ಪರ್ಚೇಸ್ ಮಾಡುವಲ್ಲಿ ಒಂದು 40 ಸೆನ್ಸ್ ಜಾಗೆ, ಇನ್ನೊಂದು ಪುನಃ ನಾವು ಇನ್ನೊಂದು 92 ಸೆನ್ಸ್ ಜಾಗೆ ಪರ್ಚೇಸ್ ಮಾಡಲಿಕ್ಕಿದ್ದೇವೆ. ಕಂಬಳದ ಕರೆ ಮುಚ್ಚಿಸುವುದು, ಮತ್ತು ಸ್ಟೇಜ್ ತೆರವುಗೊಳಿಸುವುದು, ಗೋಶಾಲೆ ಹಳೆ ಗೋಶಾಲೆ ತೆರವುಗೊಳಿಸುವುದು, ಇದನ್ನೆಲ್ಲ ಮಾಡಿ ಗ್ರೌಂಡನ್ನು ಬಹಳ ಸ್ವಚ್ಛತೆಯಿಂದ ವ್ಯಾಪಾರಸ್ಥರಿಗೆ ಅನುಕೂಲವಾಗುವಂತೆ ಮತ್ತು ನಮ್ಮ ಭಕ್ತರಿಗೂ ಕೂಡ ವ್ಯಾಪಾರ ಮಾಡುವಾಗ ಅನುಕೂಲವಾಗುವಂತೆ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಹಾಗೆ ಇದು ಹಳೆ ಅಲ್ಲಿ ನಾವು ವಾಶ್ರೂಮನ್ನು ತೆಗೆದಿದ್ದೇವೆ. ಇಲ್ಲಿ ತಡೆಗೋಡೆ ಬರ್ತದೆ ಅಂತೇಳಿ ಅಲ್ಲಿ ಹೊಸ ತಾತ್ಕಾಲಿಕವಾಗಿ ಮಹಿಳೆಯರಿಗೆ ಬೇರೆ ಮತ್ತು ಗಂಡಸರಿಗೆ ಬೇರೆ ಮತ್ತು ಅಲ್ಲಿ ವ್ಯಾಪಾರಸ್ಥರಿಗೆ ಸ್ನಾನ ಮಾಡುವ ವ್ಯವಸ್ಥೆ, ಇದನ್ನೆಲ್ಲ ವ್ಯವಸ್ಥಿತ ರೂಪದಲ್ಲಿ ನಮ್ಮ ದೇವಾಲಯ ವತಿಯಿಂದ ದೇವಮಾರು ಗದ್ದೆಯನ್ನು ಮಾಡಿಕೊಂಡು ಬಂದಿದ್ದೇವೆ. ಹಾಗೆ ಮತ್ತು ಇನ್ನು ದೇವಾಲಯದ ಒಳಗೆ
ದೇವರ ಯಾವುದೇ ಪೂಜಾ ಕಾರ್ಯಕ್ರಮಗಳು ಈ ಹಿಂದಿನಂತೆ ನಡೆಯಲಿವೆ. ತುಪ್ಪದ ದೀಪ ಅಂತೂ ಹೆಚ್ಚಿನ ಮಹಿಳೆಯರು, ಸುಮಾರು ನನ್ನ ಅಂದಾಜು 6-7 ಸಾವಿರಕ್ಕಿಂತಲೂ ಹೆಚ್ಚು ಜನ ಇಷ್ಟರ ತನಕ ತುಪ್ಪದ ದೀಪ ಉರಿಸಿ ಅದರ ಪ್ರಯೋಜನವನ್ನು ಪಡೆದಿರುತ್ತಾರೆ. ಎಲ್ಲರಿಗೂ ಅದು ಗೊತ್ತುಂಟು. ನಿನ್ನೆ ಕೂಡ ನಾನು ವ್ಯಾಪಾರದವರ ಹತ್ರ ಹೇಳಿದ್ದೇನೆ, ತುಪ್ಪದ ದೀಪ ಉರಿಸೇ ನೀವು ನಿಮ್ಮ ವ್ಯಾಪಾರವನ್ನು ಶುರು ಮಾಡಿ ಅಂತೇಳಿ. ಎಲ್ಲರ ಇಷ್ಟಾರ್ಥವನ್ನು ದೇವರು ಸಾರ್ಥಕ ಮಾಡ್ತಾನೆ. ಹಾಗೆ ಅನ್ನದಾನದ ವ್ಯವಸ್ಥೆ ಕೂಡ ಬಹಳ ಅಚ್ಚುಕಟ್ಟಾಗಿ ವ್ಯವಸ್ಥಿತ ರೂಪದಲ್ಲಿ ನಡೆಯಲಿವೆ. ಈ ಹಿಂದೆ ನೋಡಿ, ನಮ್ಮ ಕೆರೆಯ ಬಳಿ ಅನ್ನದಾಗಳು ಮುತ್ತಾದ ಸ್ಥಳದಲ್ಲಿ ನಾವು ಅನ್ನ ಪ್ರಸಾದವನ್ನು ನೀಡುವಂಥ ಕೆಲಸವನ್ನು ಮಾಡಿದ್ದೇವೆ. ಕಳೆದ ಸಲ 2 ಲಕ್ಷ ಜನ, ಒಟ್ಟು 2 ಲಕ್ಷಕ್ಕಿಂತಲೂ ಜನ ಅನ್ನ ಪ್ರಸಾದದಲ್ಲಿ ಸ್ವೀಕಾರ ಮಾಡಿದ್ದಾರೆ. ಅದರಲ್ಲಿಯೂ ಕಳೆದ ಜಾತ್ರೆ ಟೈಮಲ್ಲಿ 50,000 ಜನ ಅನ್ನ ಪ್ರಸಾದ ಸ್ವೀಕಾರ ಮಾಡಿದ್ದಾರೆ. ವಾರದಲ್ಲಿ 10ರಿಂದ 20 ತಾರೀಕಿವರೆಗೂ ಪಲ್ಲ ಪೂಜೆ ಆಗಲಿವೆ. ಈ ಸಲ 2.5 ಲಕ್ಷಕ್ಕಿಂತಲೂ ಹೆಚ್ಚು ಜನ ಅನ್ನ ಪ್ರಸಾದ ಸ್ವೀಕರಿಸ್ತಾರೆ ಅಂತ ಹೇಳುವ ನಂಬಿಕೆ ನನಗುಂಟು. ದೇವಸ್ಥಾನದ ರಥೋತ್ಸವದ ದಿವಸ ಕೂಡ 2-2.5 ಲಕ್ಷ ಜನ ಭಾಗವಹಿಸಬಹುದಂತೇಳಿ ನಿರೀಕ್ಷೆಯಲ್ಲಿ ನಾವಿದ್ದೇವೆ. ಇದಕ್ಕೆಲ್ಲ ನಾವು ಕೂಡ ತಯಾರಾಗಿದ್ದೇವೆ. ಸ್ವಚ್ಛತೆಗೆ ಮತ್ತು ಎಲ್ಲ ವಿಷಯದಲ್ಲಿಯೂ ಕೂಡ ಅನ್ನ ಪ್ರಸಾದ ಆಗಿರ್ಬೋದು, ದೇವರ ಸಾನ್ನಿಧ್ಯದಲ್ಲಿ ಇರ್ಬೋದು, ಎಲ್ಲ ಮಹಾಲಿಂಗೇಶ್ವರ ದೇವಸ್ಥಾನದ ಈಗ ಜಾತ್ರೋತ್ಸವಕ್ಕೆ ಅಣಿಯಾಗಿ ನಿಂತಿದೆ. ಅದಲ್ಲದೆ ಕಟ್ಟೆ ಕೆಲಸ ಕೂಡ 5 ಕಟ್ಟೆಯನ್ನು ತೆರವುಗೊಳಿಸುವಂಥ ಕೆಲಸ ಮಾಡಿದ್ದೇವೆ. ಇವತ್ತು 3 ಕಟ್ಟೆಗಳ ಕೆಲಸ ಆಗಿದೆ, ಇನ್ನೆರಡು ಕಟ್ಟೆಗೆ ಆಗ್ತಾ ಇದೆ. ಅದು ಕೂಡ ನಾಳೆ ನಾಳ್ತಲ್ಲಿ ಪೂರ್ಣಗೊಳ್ಳುತ್ತದೆ. 9ನೇ ತಾರೀಕಿಂದ ಒಳಗೆ 6ನೇ ತಾರೀಕಿನ ನಂತರ 2-3 ದಿವಸದಲ್ಲಿ ನಮ್ಮ ರವಿಸ್ತಂತ್ರಿಗಳು ಅದಕ್ಕೆ ವಾಸ್ತು ಪೂಜೆಗೆಲ್ಲ ಡೇಟು ಕೊಡ್ತಾರೆ. ಆ ದಿವಸದಲ್ಲಿ ವಾಸ್ತು ಪೂಜೆಗಳೆಲ್ಲ ನಡೆಯಲಿದೆ. ಒಬ್ಬರು ಕಟ್ಟೆಗೆ ಒಬ್ಬೊಬ್ಬರು 25 ಲಕ್ಷ ಕೆಲವು ಅಡ್ವಾನ್ಸ್ ಕೊಟ್ಟಿದ್ದಾರೆ, ಇನ್ನು ಕೆಲವು ದಿವಸಗಳಲ್ಲಿ ಕೊಡಬಹುದು, ಹಾಗೆ ಕೊಟ್ಟಿದ್ದಾರೆ. ಹಾಗೆ ಆ ಖರ್ಚಿಗೆ ಆ ಕಟ್ಟೆಗೆ ಆ ಮಾಲಕರನ್ನು ಭರಿಸಿ ಅವರ ಮುಖಾಂತರ ವಾಸ್ತು ಪೂಜೆಯನ್ನೆಲ್ಲ ಮಾಡಿಸಿ ನಂತರ ಕಟ್ಟೆ ಕೂಡ ಜಾತ್ರೆಗೆ ಆಗುವಾಗ ಒಳ್ಳೆ ರೀತಿಯ ಕಟ್ಟೆಯಾಗಿ ರೂಪುಗೊಳ್ಳುತ್ತದೆ. ಹಾಗೆ ಅಶ್ವತ್ಥ ಕಟ್ಟೆ ಕೆಲಸ ಕೂಡ ಪೂರ್ತಿಗೊಳ್ಳುವ ವಿಶ್ವಾಸ ನಮಗಿದೆ. ಹಾಗೆ ಎಲ್ಲ ದೇವಸ್ಥಾನದ ಎಲ್ಲ ಕೆಲಸ ಕಾರ್ಯಗಳು, ಜೀರ್ಣೋದ್ಧಾರ ಕೆಲಸಗಳು ಭಾಳ ಅಚ್ಚುಕಟ್ಟಾಗಿ ವ್ಯವಸ್ಥಿತ ರೂಪದಲ್ಲಿ ನಡೀತದೆ. ಹಾಗೆ ಅದಲ್ಲದೆ ಆದಿತ್ಯವಾರ ನಾಳ್ತು 8 ಗಂಟೆಯಿಂದ ಸಾಧಾರಣ 10 ಗಂಟೆಗೆ 3 ಗಂಟೆಗೆ ಭಕ್ತರ ಕರಸೇವೆ ನಡೆಯಲಿದೆ. ಎಲ್ಲ ಭಕ್ತಾದಿಗಳು, ಭಜನಾ ಮಂಡಳಿಗಳು, ಯುವಕ ಮಂಡಲಗಳು, ಯುವತಿ ಮಂಡಲಗಳು ಎಲ್ಲರೂ ಕೂಡ ಮಹಾಲಿಂಗೇಶ್ವರ ದೇವರ ಭಕ್ತರು ಈ ಒಂದು ಕರಸೇವೆಯಲ್ಲಿ ಪಾಲ್ಗೊಳ್ಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ವಿನಂತಿಸ್ತೇನೆ. ಅಂದರೆ ದೇವಸ್ಥಾನದ ಸುಮಾರು ಸ್ವಚ್ಛತೆ ಕೆಲಸ ಆಗಲಿಕ್ಕೆ ಉಂಟು, ಅದು ಕರಸೇವಕರಿಂದಲೇ ಸಾಧ್ಯ ಆಗಬೇಕಷ್ಟೇ. ಅದಕ್ಕೆ ನಮ್ಮ ಸೀಮೆಯ ಎಲ್ಲ ಕರಸೇವಕರು ಕೂಡ ಸೇರುವಂಥ ಕೆಲಸ ಕೂಡ ನಾಳ್ತು ಆದಿತ್ಯವಾರ ಆಗ್ತದೆ. ಮತ್ತು ಸಿಡಿಮದ್ದಿನ ವ್ಯವಸ್ಥೆ ಅದು ಕೂಡ ನೋಡಿ, ಮೊದಲು ನಮ್ಮ ಸಮಿತಿ ಬರುವಂಥ ಮೊದಲೇ 8 ಲಕ್ಷ ಟೆಂಡರ್ ಆಗಿಕೊಂಡಿತ್ತು. ಅದಕ್ಕೆ ನಾವು ಭಕ್ತರಿಂದ ಸಿಡಿಮದ್ದು ಅಂತೇಳಿ ಪ್ರಾರಂಭಿಸಿ, ಭಕ್ತರು ಯಾರಾದರೂ 100, 200, 300 ಕೊಟ್ಟು ನಮಗೆ ಕೊಡ್ತಾರೆ. ಅದನ್ನು ನಾವು ಶೇಖರಿಸಿ ಸಿಡಿಮದ್ದಿನವರಿಗೆ ಕೊಟ್ಟು ನಮ್ಮ ಕಾರ್ಕಳದ ಆಕಾಶ್ ತಂಡದಿಂದ ವಿಶೇಷವಾದ ಈ ಸಿಡಿಮದ್ದುಂಟು. ಕಳೆದ ಸಲದ ಸಿಡಿಮದ್ದು ಇದರಿಂದ ದೇವಸ್ಥಾನಕ್ಕೆ 8 ಲಕ್ಷ ರೂಪಾಯಿ ಉಳಿದಿದೆ. ಪ್ರತಿ ಭಕ್ತರು ನಾನು ಕೇಳುವಾಗ 500, 1000 ಅವರ ಕೈಯಲ್ಲಿ ಆದ ದುಡ್ಡನ್ನು ಕೊಟ್ಟಿರುತ್ತಾರೆ. ಅದಲ್ಲದೆ ಕಳೆದ ಸಲ ಸಿಡಿಮದ್ದು ಫಿನಿಶಿಂಗ್ ನಮಗೆ ಅಷ್ಟು ಸಮಾಧಾನಕರ ಆಗಲಿಲ್ಲ. ಕಳೆದ ಸಲದಿಂದಲೂ ಈ ಸಲದ ಸಿಡಿಮದ್ದು ಭಾಳ ವಿಶೇಷವಾಗಿದೆ. ವಿಶೇಷ ಅಂದರೆ ಓಂ ಮಹಾಲಿಂಗೇಶ್ವರಾಯ ನಮ ಅಂತ ಹೇಳಿ ಪ್ಯಾರಾಚೂಟಲ್ಲೇ ಮೇಲಿಂದ ಕೆಳಗೆ ಬರಲಿದೆ. ಮತ್ತು ಪುತ್ತೂರು ಬೇಡಿ, ಹೀಗೆ 5 ಈಶ್ವರ ಪುತ್ತೂರು ಮಹಾಲಿಂಗೇಶ್ವರ ಇಂಥ ಶಬ್ದಗಳು 5 ಪ್ಯಾರಾಚೂಟಲ್ಲಿ ಬರಲಿದೆ. ಹಾಗೆ ಸಿಡಿಮದ್ದು ಕೂಡ ಬಹಳ ಒಂದು ವ್ಯವಸ್ಥಿತ ರೂಪದಲ್ಲಿ ನಡೀತದೆ. ಅದಕ್ಕೆ ಬೇಲಿಯ ವ್ಯವಸ್ಥೆಯನ್ನು ಮಾಡಿದ್ದೇವೆ, ಅಗ್ನಿಶಾಮಕ ದಳದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ. ಮತ್ತು ಎಲ್ಲ ಭಕ್ತರಲ್ಲಿ ನಾನು ವಿನಂತಿಸುವುದು ಒಂದೇ, ಬಹಳ ಜಾಗರೂಕತರಾಗಬೇಕು. ಅದರಲ್ಲಿಯೂ ಮಹಿಳೆಯರು ಕೂಡ ನಿಮ್ಮ ಚಿನ್ನದ ಬಗ್ಗೆ ಭಾಳ ಆದಷ್ಟು ಕಡಿಮೆ ಧರಿಸಿದರೆ ಒಳ್ಳೆಯದು. ಮತ್ತು ಜಾಗೃತರಾಗಿ, ಯಾಕೆ ಹೇಳ್ತಾರೆ ಅಂದರೆ ಆಂಧ್ರ, ತಮಿಳುನಾಡು, ಕೇರಳದಿಂದೆಲ್ಲ ಬರುವವರು ಅವರು ಹೇಗೆ ಕದೀತಾರಂತೇಳಿ ನಮಗೆ ಗೊತ್ತಿಲ್ಲ. ನಾವು ಕೂಡ ಇದರ ಬಗ್ಗೆ ಸಮಿತಿ ನಾವೊಂದು ನಿರ್ಣಯ ತಗೊಂಡಿದ್ದೇವೆ. ಏನಂತ ಹೇಳಿದರೆ, ಯಾರೇ ಆಗಲಿ
ಕೊಡಿ ಏರುವುದ ನಂತರ 10ನೇ ತಾರೀಕಿಗೆ ಕೊಡಿ ಏರ್ತದೆ, 20 ತಾರೀಕಿಗೆ ಕೊಡಿ ಇಳಿತದೆ. ಕೊಡಿ ಇಳಿಯುವ ತನಕ ಯಾರಾದರೂ ದೇವಮಾರು ಗದ್ದೆಯಲ್ಲಿ ನಮ್ಮ ಮಹಾಲಿಂಗೇಶ್ವರ ದೇವರ ಒಟಾರದಲ್ಲಿ ಅಹಿತಕರ ಘಟನೆ ಮಾಡಿದರೆ, ಗಲಾಟೆ ಮಾಡಿದರೆ, ಅವರು ಕಳ್ಳತನ ಮಾಡಿದರೆ, ಇದು ಯಾವ ವಕೀಲರು ಕೂಡ ಅವರ ಬಗ್ಗೆ ವಾದ ಮಾಡುವಂಥ ಕೆಲಸ ಮಾಡಬಾರ್ದಂತೇಳಿ ವಕೀಲರ ಸಂಘಕ್ಕೆ ಇವತ್ತು ನಮ್ಮ ವ್ಯವಸ್ಥಾಪನಾ ಸಮಿತಿಯಿಂದ ಮನವಿಯನ್ನು ಕೂಡ ಕೊಡುವಂಥ ಕೆಲಸವನ್ನು ಮಾಡ್ತೇನೆ. ಹಾಗೆ ನಮ್ಮ ಮಕ್ಕಳನ್ನು ಯಾರಾದರೂ ಮಕ್ಕಳ ಹತ್ರ ಆ ಕೆಲಸ ಈ ಕೆಲಸ ಎಲ್ಲ ಮಾಡಿಸಿದರೆ ಮತ್ತು ಮಕ್ಕಳನ್ನು ಕದ್ದುಕೊಂಡು ಹೋಗುವವರಿಗೆ ಇದಕ್ಕೆಲ್ಲ ಕಡಿವಾಣ ಹಾಕುವ ದೃಷ್ಟಿಯಲ್ಲಿ ನಾವು ಇವತ್ತು ನಮ್ಮ ಶಿಶು ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಮನವಿಯನ್ನು ಕೊಟ್ಟಿರ್ತಾರೆ. ಅವರು ಕೂಡ ಜಾಗರೂಕರಾಗಿರ್ತಾರೆ. ನಮ್ಮ ಶಾಸಕರಾದ ಅಶೋಕ್ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಇಲಾಖಾಧಿಕಾರಿಗಳ ಮೀಟಿಂಗನ್ನೆಲ್ಲ ಕರೆದು ಪೊಲೀಸ್ ಇಲಾಖೆಗಳೆಲ್ಲ ಎಚ್ಚರದಲ್ಲಿ ಇರುವಂತೆ ಕೆಲಸ ಇದು ಮೊನ್ನೆ ಮೀಟಿಂಗ್ ಆಗಿದೆ. ಹಾಗೆ ಪಾರ್ಕಿಂಗ್ ವ್ಯವಸ್ಥೆ ಕೂಡ ನಮ್ಮ ಇಲ್ಲಿ ಬೋರ್ಡ್ ಹೈಸ್ಕೂಲ್ ಗ್ರೌಂಡು, ನೆಲ್ಲಿಕಟ್ಟೆ ಅಲ್ಲಿ ಇಲ್ಲೆಲ್ಲ ಪಾರ್ಕಿಂಗ್ ವ್ಯವಸ್ಥೆ ಕೂಡ, ಅಲ್ಲಿ ಲೈಟಿಂಗಿನ ವ್ಯವಸ್ಥೆಯನ್ನು ಕೂಡ ಅಳವಡಿಸುತ್ತೇವೆ. ಪ್ರತಿಯೊಂದು ಮನೆಯವರು ಕೂಡ ಕಳೆದ ಸಲ ನಮ್ಮ ವಿನಂತಿಗೆ ಸ್ಪಂದಿಸಿದ್ದಾರೆ. ಯಾರಾದರೂ ನಿಮ್ಮ ಪರಿಚಯದ ವಾಹನ ನಿಲ್ಲಲಿಕ್ಕೆ ನೀವು ಗೇಟನ್ನು ತೆರೆದಿಡಬೇಕು, ವಾಹನ ನಿಲ್ಲಿಸಲಿಕ್ಕೆ ಎಲ್ಲರಿಗೂ ಸಹಕಾರ ಮಾಡಬೇಕಂತೇಳಿ ವಿನಂತಿಸಿದ್ದೇವೆ. ಕಳೆದ ಸಲ ಸಹಕಾರ ಮಾಡಿದ್ದಾರೆ, ಈ ಕಳ ಕೂಡ ಸಹಕಾರ ಮಾಡಬೇಕಂತೇಳಿ ಕೇಳಿಕೊಳ್ಳುತ್ತೇನೆ. ಮಹಾಲಿಂಗೇಶ್ವರ ದೇವಸ್ಥಾನದ ಜಾತ್ರೋತ್ಸವ ಮಹಾಲಿಂಗೇಶ್ವರ ದೇವರ ಪ್ರೇರಣೆಯಿಂದ, ಶಾಸಕರಾದ ಅಶೋಕ್ ಕುಮಾರ್ ಅವರ ಮಾರ್ಗದರ್ಶನದಿಂದ, ಎಲ್ಲ ಭಕ್ತಾದಿಗಳ ಸಹಕಾರದಿಂದ ಬಹಳ ಅಚ್ಚುಕಟ್ಟಾಗಿ ವ್ಯವಸ್ಥಿತ ರೂಪದಲ್ಲಿ ನಡೆಯಲಿದೆ. ಜಾತ್ರಾ ಗದ್ದೆ ವಿಸ್ತೀರ್ಣಗೊಂಡಿರೋದ್ರಿಂದಾಗಿ ಹೊಸದಾಗಿ ಸ್ಟಾಲ್ಗಳು ಎಷ್ಟು ಸೇರ್ಪಡೆ? ನೋಡಿ, ಕಳೆದ ಸಲ 325 ಸ್ಟಾಲ್ಗಳು ಸೇರ್ಪಡೆಯಾಗಿದೆ. ಈ ಸಲ 400 ಸ್ಟಾಲ್ಗಳು ಸೇರ್ಪಡೆಯಾಗಿದೆ. ಸುಮಾರು 50ರಿಂದ 75 ಸ್ಟಾಲ್ಗಳು ಹೆಚ್ಚಾಗಿವೆ. ವೇಲಂ ಪ್ರಕ್ರಿಯೆ ಬಗ್ಗೆ ಹೇಳಬೇಕು ಸರ್, ಅದರ ಜೊತೆಗೆ ಜಾಯಿಂಟ್ ವಿಲ್ ಬಗ್ಗೆ ಹೇಳಬೇಕು. ಯಾಕಂದರೆ ಜಾತ್ರೋತ್ಸವ ಅಂತ ಹೇಳಿದಾಗ ತುಂಬ ಜನ ಆಕರ್ಷಣೆ ಆಗೋದು ಅಂತ ಹೇಳಿದರೆ ಜಾಯಿಂಟ್ ವಿಲ್ ಆದಾಗ ನೋಡಿ, ಕಳೆದ ಸಲ ಆಚೆ ಸಲ 50 ಲಕ್ಷಕ್ಕೆ ಜಾಯಿಂಟ್ ವಿಲ್ ಹೋಗಿದೆ. ಅದರಲ್ಲಿ 38 ಲಕ್ಷವನ್ನು ಕಟ್ಟಿದ್ದಾರೆ. ಅದಕ್ಕೆ ನಾವು 12 ಲಕ್ಷ ಬಾಕಿ ಇಟ್ಟಿದ್ದಾರೆ. ಅದಕ್ಕೆ ನಾವು ಕೇಸು ಮಾಡಿದ್ದೇವೆ. ಈ ನಂತರ ಕಳೆದ ಸಲ 18 ಲಕ್ಷಕ್ಕೆ ಹೋಗಿದೆ. ಈ ಸಲ ನಾವು ಸಮಿತಿ ಒಂದು ತೀರ್ಮಾನ ಮಾಡಿದ್ದೇವೆ, 35 ಲಕ್ಷದಿಂದಲೇ ಬೆಟ್ಟಿಂಗ್ ಸ್ಟಾರ್ಟ್ ಮಾಡಿದ್ದೇವೆ. ಈ ಸಲ 66 ಲಕ್ಷಕ್ಕೆ ಜಾಯಿಂಟ್ ವೀಲು ಹೋಗಿದೆ. ಅನ್ನದಾನದ ಜೊತೆಗೇ ಫಲಹಾರದ ವ್ಯವಸ್ಥೆ ಇರುತ್ತಾ ಅಂತ, ಅದ್ರ ಜೊತೆಗೇ ಗ್ಯಾಸ್ನ ಸಮಸ್ಯೆ ಇರುವಂಥದ್ದು. ಇದಕ್ಕೆ ನೋಡಿ, ನಮಗೆ ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಇಲ್ಲದ ಕಾರಣದಿಂದ ಗ್ಯಾಸಿನ ಸಮಸ್ಯೆ ಇತ್ತು. ನಾವು 25 ಈಗ 1 ತಿಂಗಳಿಂದ ಮೊದಲೇ ಇದಕ್ಕೆ ನಾನು ನನ್ನ ಮನೆಯಿಂದಲೇ ಮೊದಲು 2 ಲೋಡ್ ಕಟ್ಟಿಗೆ ತಂದು ಹಾಕಿದೆ. ಮತ್ತು ನಮ್ಮ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರಾದ ಈಶ್ವರ್ ಬೇಡೇಕರ್, ಸುಭಾಷ್, ಮತ್ತು ನಮ್ಮ ಸರ್ವೇರು ಮೋಹನ್ ರವರು, ಮತ್ತು ಮಹೇಶ್ ಕಜೆಯವರು ಮೊನ್ನೆ 2 ಲೋಡ್ ಕಳಿಸಿದ್ದಾರೆ. ಮೋಹನ್ ಸರ್ವೇರು 1 ಲೋಡ್ ಕಳಿಸಿದ್ದಾರೆ. ಮತ್ತು ಒಂದೊಂದು ಪಿಕಪ್ ಸುಮಾರು ಜನ ಭಕ್ತರುಗಳು ಕಳಿಸಿದ್ದಾರೆ. ನಮಗೆ ಯಾವುದೇ ತೊಂದರೆ ಇಲ್ಲ. ಈಗ ಬಹಳ ಅಚ್ಚುಕಟ್ಟಾಗಿ ಗ್ಯಾಸಿನಿಂದಲೂ ಒಳ್ಳೆ ರುಚಿಕರವಾದ ಅಡಿಗೆ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಆಗ್ತದೆ. ಈಗಾಗಲೇ 3-4 ಲೋಡು ಸೌದಿ ನಮ್ಮ ಹತ್ರ ಸ್ಟಾಕ್ ಉಂಟು. ಇನ್ನೂ ಕೂಡ ಭಕ್ತರು ಕೊಡ್ತೇನೆ ಅಂತ ಹೇಳಿದ್ದಾರೆ. ನಮ್ಮ ಹತ್ರ ಲಾರಿಯ ವ್ಯವಸ್ಥೆ, ಜನದ ವ್ಯವಸ್ಥೆ ಎಲ್ಲ ಮಾಡಿದ್ದೇನೆ. ಭಕ್ತರಿಂದ ಸೌದಿ ತರುವಂಥ ವ್ಯವಸ್ಥೆಯನ್ನು ನಾವು ಈಗಲೇ ಮಾಡಿದ್ದೇವೆ. ಮೊದಲು ದಿವಸಕ್ಕೆ 6-7 ಸಿಲಿಂಡರ್ ಮುಗಿತಿತ್ತು. ಈಗ 3 ದಿವಸಕ್ಕೆ 1 ಸಿಲಿಂಡರ್ ಮುಗಿತದೆ. ಜಾತ್ರೆ ದಿವಸ ಸ್ವಲ್ಪ ಬೇಕಿತ್ತು, ಆದರೆ ನಮಗೆ ಯಾವುದೇ ಅದರಲ್ಲಿ ಆತಂಕ ಇಲ್ಲ. ನಮ್ಮ ಹತ್ರ ಸೌದಿ ಒಲೆ ಉಂಟು, ಅದರ ವ್ಯವಸ್ಥೆ ಮಾಡಿದ್ದೇವೆ. ಕಳ್ಳತನ ಮಾಡಬಾರ್ದು ಅನ್ನೋ ಒಂದು ಉದ್ದೇಶದಿಂದಾಗಿ ನೀವು ಹೇಳಿದ್ರಿ ಇವಾಗಲೇ ಕೇಸನ್ನು ಕೊಡ್ತಾ ಇದ್ದೀವಿ ಅನ್ನೋವಂಥದ್ದು, ಮನವಿಯನ್ನು ಕೊಡ್ತಾ ಇದ್ದೀವಿ ಅನ್ನೋವಂಥದ್ದು. ಹಾಗಾಗಿ ಸುರಕ್ಷತೆಯ ದೃಷ್ಟಿಯಿಂದ CC ಕ್ಯಾಮರಾ ಅಳವಡಿಸ್ತಿದ್ರಿ, ಕಳೆದ ವರ್ಷ ಅಳವಡಿಸಿದ್ರಿ. ನೋಡಿ, ಜಾತ್ರೆ ಗೆದ್ದೆ ಸುತ್ತ ನೋಡಿ, ನಮ್ಮ ದೇವಮಾರು ಗದ್ದೆ ಜಾತ್ರೆ ಇದು ದೇವಸ್ಥಾನ 16 ಎಕರೆ ಉಂಟು. ಈ 16 ಎಕರೆ ಪರಿಸರದಲ್ಲಿ ಕೂಡ ಒಂದು ಒಳ್ಳೆಯ CC ಕ್ಯಾಮರಾ ಅಳವಡಿಸಬೇಕಂತೇಳಿ ಶಾಸಕರು ಹೇಳಿದ್ದಾರೆ ಮೊನ್ನೆನ ಮೀಟಿಂಗಿನಲ್ಲಿ. ಅದಕ್ಕೆ ಪ್ರತಿ ಮೂಲೆಯಲ್ಲಿಯೂ CC ಕ್ಯಾಮರಾದ ವ್ಯವಸ್ಥೆ ಆಗ್ತದೆ. ಬೇರೆ ಬೇರೆ ಸಂಘ ಸಂಸ್ಥೆಗಳು ಬಂದು ಕರಸೇವೆಯನ್ನು ಮಾಡ್ತಾರೆ ಅಂತ ಹೇಳಿದ್ರಿ. ಬಟ್ ಇಲ್ಲಿನ ನಿತ್ಯ ಕರಸೇವಕರನ್ನ ನಾವು ನೋಡ್ತಾ ಇದ್ದೀವಿ, ತುಂಬಾನೇ ಶ್ರಮ ವಹಿಸ್ತಾ ಇದ್ದಾರೆ. ಹಾಗೆ ಅವರ ನೋಡಿ, ಇಲ್ಲಿ ಹೆಚ್ಚಿನ ನಿತ್ಯ ಕರಸೇವಕರು ಯಾವಾಗಲೂ ಅವರು ನಿತ್ಯವೂ ಕೂಡ ಕೆಲಸ ಮಾಡ್ತಾರೆ. ಬಹಳ ಅಚ್ಚುಕಟ್ಟಾಗಿ ವ್ಯವಸ್ಥಿತ ರೂಪದಲ್ಲಿ ದೇವಸ್ಥಾನದ ಕೆಲಸವನ್ನು, ಆಗು ಹೋಗುಗಳ ಕೆಲಸವನ್ನು ನಾನು ಎಂಥ ಕರೆದರೂ ದೇವಸ್ಥಾನದ ಕೆಲಸ ಕಾರ್ಯಗಳಿಗೆ ಬರ್ತದೆ. ಇದು ಮಹಾಲಿಂಗೇಶ್ವರ ಸಂರಕ್ಷಣಾ ಸಮಿತಿ ಉಂಟು, ಅವರು ಕೂಡ ಎಲ್ಲರೂ ಕೂಡ ಸ್ಪಂದಿಸುವಂಥ ಕೆಲಸ ಮಾಡ್ತಾರೆ. ಎಲ್ಲ ಸಮಿತಿಯವರು, ಎಲ್ಲ ಸಂಘ ಸಂಸ್ಥೆಗಳು, ನಿತ್ಯ ಕರಸೇವಕರು ಬಹಳ ಅಚ್ಚುಕಟ್ಟಾಗಿ ವ್ಯವಸ್ಥಿತ ರೂಪದಲ್ಲಿ ಕೆಲಸ ಮಾಡ್ತಾರೆ. ಇವರೆಲ್ಲ ನಮ್ಮ ಸಮಿತಿಯ ಬೆನ್ನೆಲುಬು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಕಂಬಳದ ಕರೆಯನ್ನು ತೆರವು ಮಾಡಿದ ಹಿನ್ನೆಲೆಯಲ್ಲಿ ತುಂಬಾ ಜನರಲ್ಲಿ ಪ್ರಶ್ನೆ ಇದೆ, ಈ ಹಿಂದೆ ಅಲ್ಲಿ ಸುಡುಮದ್ದು ಪ್ರದರ್ಶನ ಆಗ್ತಿತ್ತಲ್ಲ, ಹಾಗಾಗಿ ಅದ್ರ ಬಗ್ಗೆ
ನೋಡಿ ಈ ಹಿಂದೆ ಕೂಡ ನಮ್ಮ ಸಮಿತಿ ಬಂದ ನಂತರ ಕಂಬಳದ ಕರೆಯ ಬದಿಯಲ್ಲಿ ಸಿಡಿಮದ್ದು ಸೇವೆಯನ್ನು ಮಾಡ್ತಿದ್ದೆವು. ಈ ಸಲ ಅದನ್ನು ಅಲ್ಲಿ ಕಂಬಳ ಸಮಿತಿಯ ಅಲ್ಲಿ ನಮ್ಮ ಸಮಿತಿ ಚಂದ್ರ ಶೆಟ್ಟಿಯವರ ಹತ್ರ ಎಲ್ಲ ಶಾಸಕರೆಲ್ಲ ಇದ್ದು ಮೀಟಿಂಗ್ ಕರೆದು ಅದನ್ನು ಜೀರ್ಣೋದ್ಧಾರ ಮಾಡುವ ಕೆಲಸಕ್ಕೆ ಕೈ ಹಾಕಿದ್ದೇವೆ. ಶಾಸಕರ ಮಾರ್ಗದರ್ಶನದಲ್ಲಿ ಚಂದ್ರ ಶೆಟ್ಟಿಯವರ ನೇತೃತ್ವದಲ್ಲಿ ಮುಂದಿನ ದಿನಗಳಲ್ಲಿ ಒಂದು ವ್ಯವಸ್ಥಿತ ರೂಪದ ಕಂಬಳದ ಕರೆ ಸ್ಟೇಜ್ ಎಲ್ಲ ಆಗಲಿವೆ. ಅದಕ್ಕೋಸ್ಕರ ಈಗ ಅದನ್ನು ಮುಚ್ಚಿಸುವಂಥ ಕೆಲಸ ಮೊನ್ನೆ ಪೂಜೆಯಾಗಿ ಭೂಮಿ ಪೂಜೆಯಾಗಿ ಶುರು ಆಗಿದೆ. ಸ್ಟೇಜನ್ನು ಕೂಡ ತೆರವುಗೊಳಿಸಿದ್ದೇವೆ. ನಂತರ ಅದು ಇನ್ನು ಮಾಸ್ಟರ್ ಪ್ಲ್ಯಾನ್ ಪ್ರಕಾರ ಹೇಗೆ ಮಾಡಬೇಕು ಆ ಕೆಲಸ ಜಾತ್ರೆಯಿಂದ ನಂತರ ಮತ್ತೆ ಶುರುವಾಗ್ತದೆ. ಹಾಗೆ ಈಗ ಅಲ್ಲಿ ಸಿಡಿಮದ್ದಿನ ವ್ಯವಸ್ಥೆ ಆಗ್ತದೆ, ಮತ್ತು ಅಲ್ಲಿ ವ್ಯವಸ್ಥಿತ ರೂಪದ ಕಂಬಳದ ಕರೆ ಮತ್ತು ಸ್ಟೇಜ್ ಆಗ್ತದೆ. ಸಾಂಸ್ಕೃತಿಕ ಕಾರ್ಯಕ್ರಮ ಈ ಕಳೆದ ಸಲ 80 ಇತ್ತು, ಈ ಸಲ 100ಕ್ಕಿಂತಲೂ ಹೆಚ್ಚು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಲು ಬಂದಿದ್ದಾರೆ. ಎಲ್ಲರಿಗೆ ಕೂಡ ಪ್ರತಿಯೊಬ್ಬರಿಗೂ ಕೂಡ ಸ್ಟೇಜನ್ನು ಭಾಗವಹಿಸುವಂಥ ಅವಕಾಶವನ್ನು ನಮ್ಮ ಸಮಿತಿ ಮಾಡಿದೆ. ಯಾಕೆಂದರೆ ಯಾರಿಗೂ ಫೀಸ್ ಇಲ್ಲ, ಅದಕ್ಕೆ ಎಲ್ಲರೂ ಉಚಿತವಾಗಿ ಸೇವಾ ರೂಪದಲ್ಲಿ ಮಾಡ್ತಾರೆ. ಅವರಿಗೆ ಎಲ್ಲ ಕಾಫಿ ತಿಂಡಿ ಊಟದ ವ್ಯವಸ್ಥೆ, ಅವರಿಗೆ ಪ್ರಸಾದ ಕೊಡುವ ವ್ಯವಸ್ಥೆಯನ್ನೆಲ್ಲ ನಮ್ಮ ಸಮಿತಿಯು ಮಾಡ್ತದೆ. ಅದಕ್ಕೆ ಅಂತೇಳಿ ನಾವು ಸಮಿತಿ ಮಾಡಿದ್ದೇವೆ. ಅದರ ಪ್ರಕಾರ ಇದು ಸಾಂಸ್ಕೃತಿಕ ಕಾರ್ಯಕ್ರಮ ಒಂದು ವ್ಯವಸ್ಥಿತ ರೂಪದಲ್ಲಿ ನಡೀತದೆ. ಹಾಗೆ ಭಜನಾ ತಂಡದವರಿಗೆ ನಿರಂತರ ಭಜನೆ ನಡಿಬೇಕು. ಭಜನಾ ತಂಡಗಳು ಕೂಡ ಸುಮಾರು ಉಂಟು, ಅವರಿಗೆ ಕೂಡ ಬೇರೆ ಸ್ಟೇಜನ್ನು ಮಾಡ್ತೇವೆ. ಅದು ಕೂಡ ಅಲ್ಲಿ ಭಜನೆ ಕೂಡ ನಿರಂತರವಾಗಿ ನಡೆಯುವಂಥ ವ್ಯವಸ್ಥೆ ಆಗ್ತದೆ. ಭಕ್ತರನ್ನ ಪ್ರೀತಿಯಿಂದ ನೋಡಿ, ದೇವಸ್ಥಾನದ ಪ್ರತಿಯೊಂದು ಇಲ್ಲಿ ಪುತ್ತೂರು ಮಹಾಲಿಂಗೇಶ್ವರ ಅಂತೇಳಿ ಅಲ್ಲ, ಪ್ರತಿಯೊಂದು ದೇವಸ್ಥಾನದ ಬೆನ್ನೆಲು ಬಂದರೆ ಭಕ್ತರುಗಳು, ಕರಸೇವಕರು, ಭಕ್ತರಿಂದಾಗಿ ದೇವಸ್ಥಾನ ನಡೆಯುವುದು. ಪ್ರತಿಯೊಂದು ಭಕ್ತರುಗಳು ನನಗೆ ನಿಜವಾಗಿ ನಮ್ಮ ವ್ಯವಸ್ಥಾಪನಾ ಸಮಿತಿ ಪುಣ್ಯವಂತರಂತಲೇ ನಾನು ಭಾವಿಸ್ತೇನೆ. ಯಾಕೆಂತ ಹೇಳಿದರೆ ಪ್ರತಿಯೊಬ್ಬ ಭಕ್ತರು ಕೂಡ ನಾವು ಕೇಳಿದ್ದನ್ನು ಇಲ್ಲ ಅಂತ ಹೇಳಲಿಲ್ಲ. ನಿಮಗೆ ಜೋಡಣೆ ನೋಡಿ, ಮೊದಲು ಈ ರೀತಿಯ ಅಕ್ಕಿ ಜೋಡಣೆ ಎಲ್ಲ ಇತ್ತ, ಈಗ ನಾವು ಅಕ್ಕಿ ಜೋಡಣೆ ಅಂತ ಶುರು ಮಾಡಿದ್ದೇವೆ. ಎಷ್ಟು ಭಕ್ತರುಗಳು ಬಂದು ಎನ್ನ 1 ಕ್ವಿಂಟಲ್ ಉಂಡು, ಎನ್ನ 2 ಕ್ವಿಂಟಲ್ ಉಂಡು, ಎನ್ನ 50 kg ಉಂಡು, ಎನ್ನ 10 kg ಉಂಡು ಅಂತೇಳಿ ಕೊಟ್ಟಿದ್ದಾರೆ. ಪ್ರತಿಯೊಂದು ವಿಷಯದಲ್ಲಿ ಭಕ್ತರು ನಮ್ಮ ಸಮಿತಿಗೆ ಸ್ಪಂದಿಸುವಂಥ ಕೆಲಸ ಮಾಡಿದ್ದಾರೆ. ಹಾಗೆ ಭಕ್ತರಿಗೂ ಕೂಡ ನಾವು ಅವರ ಯಾರೇ ಭಕ್ತರು ಯಾರೇ ಆಗಲಿ ಇದು ಅವರ ಸಲಹೆಗಳನ್ನು ಸ್ವೀಕರಿಸಿ ನಾವು ಅದರ ಬಗ್ಗೆ ಚರ್ಚಿಸಿ ಹೆಚ್ಚಿದ್ದನ್ನು ಸಾಧಾರಣ 100ರಲ್ಲಿ 80% ಭಕ್ತರ ಆಸೆಯನ್ನು ಈಡೇರಿಸಿದ್ದೇವೆ. ಕೆಲವೊಂದು ಸಣ್ಣ ಪುಟ್ಟ ಅದನ್ನು ನಾವು ಮಾಡಲಿಲ್ಲ, ಅದು ಮಾಡಲಿಕ್ಕೆ ಕಾನೂನು ತೊಡಕಾಗ್ತದೆ, ಅದನ್ನು ಮಾಡಲಿಲ್ಲ. ಅದರ ಕಾರಣ ಯಾರಿಗೂ ಬೇಸರ ಇಲ್ಲ, ಎಲ್ಲರಿಗೂ ಕೂಡ ನಮ್ಮಲ್ಲಿ ಭಕ್ತರ ಪ್ರೀತಿ ವಿಶ್ವಾಸಕ್ಕೆ ನಮ್ಮ ಸಮಿತಿ ಪಾತ್ರರಾಗಿದೆ. ಈಗ ಬಸ್ಸಿನ ವ್ಯವಸ್ಥೆಯನ್ನು ಕೂಡ ನಮ್ಮ ಡಿಪೋ ಮ್ಯಾನೇಜರ್ ಆದ ಸುಬ್ರಹ್ಮಣ್ಯರವರು ಮೊನ್ನೆ ಸಾರಿಗೆ ಅವರವರನ್ನೆಲ್ಲ ಕರೆಸಿ ಶಾಸಕರು ಮೀಟಿಂಗ್ ಮಾಡಿದ್ದಾರೆ. 16, 17 ಪ್ರತಿ ಕಡೆ ಕೂಡ ಬಸ್ಸಿನ ವ್ಯವಸ್ಥೆಯನ್ನು ಕಳೆದ ಸಲ ಕೂಡ ಮಾಡಿದ್ದಾರೆ. ಈ ಸಲ ಕೂಡ ಮ್ಯಾನೇಜರ್ ಸುಬ್ರಹ್ಮಣ್ಯ ಭಟ್ರವರು ಮಾಡ್ತಾರೆ ಅಂತೇಳಿ ನಮಗೆ ಭರವಸೆ ಕೊಟ್ಟಿದ್ದಾರೆ. ಬಸ್ಸಿನ ವ್ಯವಸ್ಥೆ ಕೂಡ ಅಚ್ಚುಕಟ್ಟಾಗಲಿವೆ. ಹಾಗೆ ನಮ್ಮ ಅಮೃತ ಸ್ಥಾನಕ್ಕೆ ಹೋಗುವಾಗ ಅಲ್ಲಿ ಕೂಡ ಎಲ್ಲ ಈಗ ನಾವು ಅಲ್ಲಿಗೆ ವೀಕ್ಷಣೆಗೆ ಇನ್ನು ಹೋಗಬೇಕಷ್ಟೇ. ಅಲ್ಲಿ ಹೋಗಿ ಹಿಟಾಚಿನ ಹಾಕಿ ಅಲ್ಲೆಲ್ಲ ಕಳೆದ ಸಲವಾಗಿ ಕ್ಲೀನ್ ಮಾಡ್ತೇವೆ. ಅಲ್ಲಿ ಮಹಿಳೆಯರಿಗೆ ಹೆಚ್ಚಿನ ಆದ್ಯತೆ ನೀಡ್ತೇವೆ. ಯಾಕೆಂತ ಹೇಳಿದರೆ ಅಲ್ಲಿ ಟಾಯ್ಲೆಟ್ ವ್ಯವಸ್ಥೆ ಎಲ್ಲ ಇಲ್ಲ. ಅದಕ್ಕೆಲ್ಲ ನಾವು ಇಲ್ಲಿ ಲಾರಿಯಲ್ಲಿ ತಗೊಂಡೋಗಿ ಅಲ್ಲಿ ಟಾಯ್ಲೆಟ್ ವ್ಯವಸ್ಥೆ ಎಲ್ಲ ಕಳೆದ ಸಲ ಮಾಡಿದ್ದೇವೆ. ಈ ಸಲ ಕೂಡ ಯಾವುದೇ ತೊಂದರೆ ಆಗದಾಗೆ ವ್ಯವಸ್ಥೆ ಮಾಡಿದ್ದೇವೆ. ಹಾಗೆ ದೇವರು ಹೋಗುವಾಗ ಬರುವಾಗ ಎಲ್ಲ ನಾವಲ್ಲಿ ಆಂಬುಲೆನ್ಸ್ ಡಾಕ್ಟ್ರುಗಳ ವ್ಯವಸ್ಥೆಯನ್ನು ಕೂಡ ನಾವು ಸವಾರಿಯ ಹಿಂದೆ ಆಂಬುಲೆನ್ಸಿನ ವ್ಯವಸ್ಥೆ ಕೂಡ ಮಾಡಿದ್ದೇವೆ. ಅದು ಕೂಡ ಎಲ್ಲ ಭಕ್ತರಿಗೆ ಯಾವುದೇ ಒಂದು ತೊಂದರೆ ಆಗಬಾರದಂತ ಹೇಳುವ ವ್ಯವಸ್ಥೆಯನ್ನು ಆಂಬುಲೆನ್ಸಿನ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಹಾಗೆ ನಮ್ಮ ದೇವಸ್ಥಾನದ ಇಲ್ಲಿರುವ ಎಲ್ಲ ಕಟ್ಟೆಗಳಿಗೂ ಎಲ್ಲ ಕಟ್ಟೆ ಮಾಲಕರ ಸಭೆಯನ್ನು ಕೂಡ ಕರೆದಿದ್ದೇವೆ, ಭಕ್ತರ ಸಭೆಯನ್ನು ಕೂಡ ಕರೆದಿದ್ದೇವೆ. ಅವರ ಸಲಹೆಗಳನ್ನೆಲ್ಲ ಸ್ವೀಕರಿಸಿಕೊಂಡಿದ್ದೇವೆ. ಮತ್ತು ಎಲ್ಲ ಕಟ್ಟೆಗಳು ಈಗ ನಾವು ಶಿಲಾಮಯ ಕಟ್ಟೆ ಆಗಬೇಕಂತ ಹೇಳುವುದಿಲ್ಲ. ಮಹಾಲಿಂಗೇಶ್ವರ ದೇವರ ಕಟ್ಟೆ ಅಂದರೆ ಅದು ಹೀಗೆ ಬೇಕು, ಅಂದರೆ ಅಷ್ಟು ಶುದ್ಧತೆ ಬೇಕು, ಅಚ್ಚುಕಟ್ಟಾಗಿ ವ್ಯವಸ್ಥಿತ ರೂಪದಲ್ಲಿ ಬರಬೇಕು ಅಂತೇಳಿ ಎಲ್ಲ ಕಟ್ಟೆ ಮಾಲಕರಿಗೆ ಹೇಳಿದ್ದೇವೆ. ಅದಲ್ಲದೆ ನಮ್ಮ ಗೌಡ ಸಮಾಜದಲ್ಲಿ ಈಗ ಒಳ್ಳೆ ಕಟ್ಟೆ ಆಗ್ತಾ ಉಂಟು. ಹಾಗೆ ನಮ್ಮ ಬಸ್ ಸ್ಟ್ಯಾಂಡಲ್ಲಿ ಕೂಡ ಒಳ್ಳೆ ಕಟ್ಟೆ ಮಾಡಿದ್ದಾರೆ. ಎಲ್ಲರೂ ಕೂಡ ಇದಕ್ಕೆ ಸ್ಪಂದಿಸ್ತಾರೆ ಅಂತ ಹೇಳುವ ನಂಬಿಕೆ ಉಂಟು. ಹಾಗೆ ಎಲ್ಲ ಕಟ್ಟೆಗಳು ಶುದ್ಧವಾಗಿ ಅಚ್ಚುಕಟ್ಟಾಗಿ ಇರಬೇಕಂತೇಳಿ ಕಟ್ಟೆ ಮಾಲೀಕರಿಗೆ ತಿಳಿಸುವಂಥ ಕೆಲಸ ನಮ್ಮ ಸಮಿತಿ ಮಾಡಿದೆ.
ಕಳೆದ ವರ್ಷ ಯಶಸ್ವಿಯಾಗಿ ನಡೆದಿತ್ತು ಜಾತ್ರೋತ್ಸವ, ಹಾಗೆಯೇ ಅದಕ್ಕಿಂತ ಅದ್ದೂರಿಯಾಗಿ ಈ ವರ್ಷ ನಡೀಲಿ. ಪ್ರತಿಯೊಬ್ಬ ಭಕ್ತರು ಕೂಡ ಮಹಾಲಿಂಗೇಶ್ವರ ದೇವರನ್ನ ಭಕ್ತಿಯಿಂದ ನಮಿಸ್ತಾರೆ. ಹಾಗಾಗಿ ಈ ವರ್ಷದ ಜಾತ್ರೋತ್ಸವ ಕೂಡ ಸಕ್ಸಸ್ ಆಗಿ ನಡೀಲಿ ಅಂತ ನಾವು ಆಶಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಪುತ್ತೂರು ಜಾತ್ರೋತ್ಸವಕ್ಕೆ ಸಿದ್ಧತೆಗಳು ಯಾವ ರೀತಿಯಾಗಿ ನಡೀತಾ ಇದೆ ಅಂತ ನೋಡಿದ್ರಲ್ಲ. ಪುತ್ತೂರು ಜಾತ್ರೆ ಯಾವ ರೀತಿಯಾಗಿ ಮೇಳೈಸಲಿಕ್ಕಿದೆ ಅನ್ನುವಂಥ ಮಾಹಿತಿಯನ್ನು ಕೂಡ ನಿಮ್ಮ ಮುಂದೆ ಇಟ್ಟಿರುವಂಥದ್ದು. ಈಗ ನೀವು ಪುತ್ತೂರು ಮಹತೋಬಾರ ಮಹಾಲಿಂಗೇಶ್ವರ ದೇವಾಲಯಕ್ಕೆ ಬರ್ತೀರಿ ಅಂತ ಹೇಳಿದರೆ ರಥ ಬೀದಿಯಲ್ಲಿ ರಥ ನಿರ್ಮಾಣ ಕಾರ್ಯ ಭರದಿಂದ ಸಾಗ್ತಾ ಇದೆ. ಎಲ್ಲ ರೀತಿಯಿಂದ ಕೆಲಸ ಕಾರ್ಯಗಳು ಕೂಡ ನಡೀತಾ ಇರುವಂಥದ್ದು. ಹಾಗಾಗಿ 10 ಹೊಸತನಗಳನ್ನು ಆ್ಯಡ್ ಮಾಡ್ಕೊಂಡಿರುವಂತಹ ಸಮಿತಿ ಈ ವರ್ಷ ಕೂಡ ಹೊಸತನದ ಮೂಲಕ ಜಾತ್ರೋತ್ಸವ ಮೇಳೈಸಲಿಕ್ಕಿದೆ. ಪ್ರತಿಯೊಬ್ಬರು ಕೂಡ ಜಾತ್ರೋತ್ಸವದಲ್ಲಿ ಭಾಗಿಯಾಗಿ ಮಹಾದೇವನ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಕ್ಯಾಮರಾ ಪರ್ಸನ್ ಸುಧಾಕರ್ ಪಡೀಲ್ ಜೊತೆ ಸುಮಿತ್ರಾ ಬಿ, ಸುದ್ದಿ ನ್ಯೂಸ್, ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ನವರತ್ನ ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್ 25 ವರ್ಷಗಳಿಂದ ನಂಬಿಕೆ, ಗುಣಮಟ್ಟದೊಂದಿಗೆ ವಿಶ್ವಾಸಾರ್ಹ ಸೇವೆ. ಒಂದೇ ಸೂರಿನಡಿ ಅತ್ಯಂತ ಕಡಿಮೆ ಬೆಲೆಗೆ ಗುಣಮಟ್ಟದ ವಸ್ತುಗಳು. ಎಲೆಕ್ಟ್ರಾನಿಕ್ಸ್, ಪ್ಲಂಬಿಂಗ್, ಹಾರ್ಡ್ವೇರ್, ಹೋಮ್ ಅಪ್ಲಯನ್ಸಸ್, ಸ್ಯಾನಿಟರಿ, ಎಲ್ಇಡಿ ಲೈಟ್ಸ್. ನವರತ್ನ ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್, ಸಚಿನ್ ಟ್ರೇಡರ್ಸ್ ನ ಮುಂಭಾಗ, ಮುಖ್ಯ ರಸ್ತೆ, ದರ್ಬೆ, ಪುತ್ತೂರು. ಸಂಪರ್ಕಿಸಿ 9003814451 9945521951 990178461.